ಶ್ರೀ ಗುರುಗಣಾಧಿಪತಯೇ ನಮಃ. शिवरतार मंत्र स्थापित
ಮನೆಯೊಂದು ಬೆಳಗುವುದು ಆರಾಧನೆ ಎಂಬಂತಹ ದೀಪದ ಮಡುವಿನಲ್ಲಿ. ಅಂತಹ ಈ ಒಂದು ಲಕ್ಷ್ಮೀ ನರಸಿಂಹ ಅನ್ನುವಂತಹ ಮನೆಯ ದೀಪ ಏನಿದೆ, ಇದಕ್ಕೆ ಬರಿಯ ಆರಾಧನೆಯ ದೀಪ ಮಾತ್ರ ಅಲ್ಲ, ಸತ್ಯದ ಸ್ವರಲಹರಿ ಏನಿದೆ ಅದಾದಂತಹ ಯಕ್ಷಗಾನದ ಒಂದು ದೀಪವು ಬೆಳಗಬೇಕು ಅನ್ನುವಂಥದ್ದು ಈ ಮನೆಯ ವಾರಸುದಾರರಾದಂತಹ, ಮನೆಯ ಅಧಿಪತಿಗಳಾದಂತಹ ಪ್ರಭು ದಂಪತಿಗಳ ಒಂದು ಕೋರಿಕೆಯೂ ಆಗಿತ್ತು. ಆ ನೆಲೆಗಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಗಾನ ವೈಭವ ಕಾರ್ಯಕ್ರಮಕ್ಕೆ ಭಾಗವತರಾಗಿ ಕಾಣಿಸಿಕೊಳ್ಳುವಂತಹ ಶ್ರೀಮತಿ ಕಾವ್ಯಶ್ರೀ ಗುರುಪ್ರಸಾದ್ ಅಜೇರು ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಭಾಗವತರಾದಂತಹ ಶ್ರೀ ಚಿನ್ಮಯ್ ಭಟ್ ಕಲ್ಲಡ್ಕ ಇವರಿಗೂ ಆದರಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಗೆಯೇ ಮತ್ತೊಬ್ಬ ಭಾಗವತರಾದಂತಹ ಮನ್ವಿತ್ ಶೆಟ್ಟಿ ಇರಾ ಇವರಿಗೂ ಆದರಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಗೆಯೇ ಮದ್ದಲೆಯಲ್ಲಿ ಸಹಕರಿಸಲಿಕ್ಕಿರುವವರು ಸತ್ಯಜಿತ್ ರಾವ್ ರಾಯಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆಯೇ ಮೂರು ಚೆಂಡೆಯನ್ನ ಎದುರುಗಡೆ ಇಟ್ಟುಕೊಂಡು ಕುಳಿತಿರುವಂತಹ ಚೆಂಡೆಯ ನುಡಿಸಾಲಿಕೆಯನ್ನ ಅಭ್ಯಸಿಸಿ ಕರಗತ ಮಾಡಿಕೊಂಡು ನಮ್ಮೆದುರು ಕಾಣಲಿಕ್ಕಿರುವಂತಹ ಕೌಶಲ್ ರಾವ್ ಪುತ್ತಿಗೆ ಇವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಚಕ್ರತಾಳದಲ್ಲಿ ನಮ್ಮೊಂದಿಗಿದ್ದಾರೆ ರಜತ್ ಈಶ್ವರ ಮಂಗಳ ಇವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈಗ ತಾನೇ ಹೇಳಿದ ಹಾಗೆ ಯಕ್ಷಗಾನ ಎನ್ನುವುದು ಸತ್ಯದ ಲಹರಿಯ ಅನಾವರಣ. ಈ ಒಂದು ಅನಾವರಣಕ್ಕೆ ಸರಿಯಾದಂತಹ ಮಾರ್ಗ ಯಾವುದು ಅನ್ನುವಂತಹ ನೆಲೆಗಟ್ಟು ಬಹಳ ಆತಂಕದಾಯಕವಾಗಿದ್ದದ್ದು ಹೌದು ಮೊದಲ ಕಾಲಕ್ಕೆ. ಆದರೆ ಅನಂತರದ ಕಾಲದಲ್ಲಿ ಜನರು ಇದರಿಂದ ಅಪೇಕ್ಷಿತರಾಗಿ ಇದನ್ನು ನೋಡುವುದಕ್ಕೆ ಬಯಸಿ ಅದಾದ ನಂತರ ಯಕ್ಷಗಾನವೆಂಬುದು ಕವಲುಗಳಾಗಿ ಮಾರ್ಪಟ್ಟು ತಾಳಮದ್ದಳೆ, ಗಾನವೈಭವ, ಹಾಸ್ಯವೈಭವ, ನಾಟ್ಯವೈಭವ ಎಂಬಂತಹ ಹಲವಾರು ಪ್ರಕಾರಗಳಾಗಿ ಕಂಡು ಬಂದಿತು. ಅಂಥದ್ರಲ್ಲಿ ಗಾನವೈಭವವನ್ನು ಇವತ್ತು ಮಾಡಿಸಲೇಬೇಕು ಅಂತ ನಮ್ಮ ಕಾರ್ತಿಕ್ ರವರ ಅಭಿಪ್ರಾಯವೂ ಕೂಡ ಆಗಿತ್ತು. ಅಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಬಂದಂತಹ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಾ, ಯಕ್ಷಗಾನ ಎಂಬುದು ಪ್ರಾರಂಭವಾಗುವುದು ನೋಡಿದ್ದರೆ ಪೀಠಿಕೆಯಿಂದ. ಅಂತಹ ಪೀಠಿಕೆಯ ಹಾಡು ಪೀಠಿಕೆಯ ಪದ್ಯವನ್ನ ಅಂಧಕ ಮೋಕ್ಷ ಪ್ರಸಂಗದಿಂದ ಒಂದು ದಿನ ಕೈಲಾಸ ಧಾವನು ಅನ್ನುವಂತಹ ಪದ್ಯವನ್ನ ಕಾವ್ಯಶ್ರೀ ಅಜೇರು ಅವರು ಹಾಡಲಿಕ್ಕಿದ್ದಾರೆ.
ಈಗ ನಿಮ್ಮ ಮುಂದೆ ಅಂಧಕ ಮೋಕ್ಷದ ಪೀಠಿಕೆ ಬಂದಿದೆ. ಒಂದು ದಿನ ಕೈಲಾಸಧಾಮನು ಬಹಳ ಸುಂದರವಾದಂತಹ ಪ್ರಸ್ತುತಿ. ಇನ್ನು ಮುಂದೆ ಪಾರಿಜಾತ ಪ್ರಸಂಗದಿಂದ ಚಂದ್ರಾವಳಿ ವಿಲಾಸ ಪ್ರಸಂಗದಿಂದ ಅಂಥ ಚೆಲುವನೇನೆ ಅನ್ನುವಂತಹ ಪ್ರಸ್ತುತಿಯನ್ನ ಚಿನ್ಮಯ್ ಭಟ್ ಕಲ್ಲಡ್ಕ ಇವರು ನೀಡಲಿಕ್ಕಿದ್ದಾರೆ. ಕೃತ್ರಿಮದ ಅಗ್ರಜೆಯುವುದಲಾಲಿಸಿ ಕೃತ್ರಿಮದ ಅಗ್ರಜೆಯುವುದಲಾಲಿಸಿ ಚಿತ್ತದ ಶರನಾಟ
ಹೃದಯದೊಳು ಚಿತ್ತದ ಸರ ಮಾಟಲ್ ಹೃದಯದೊಳು ಅತ್ಯಧಿಕ ವಿರಹಾಬ್ಧಿಯುಳು ಮುಳುಗುತ್ತ ಮತ್ತ ಸತಿ ನುಡಿದಳ್ರಾದಿಯೋಳು ನುಡಿದಳು ರಾಧೆಯೋಳು ಅಂತ ಚೆಲುವನೇ ಅಂತ ಚೆಲುವನೇ ಶ್ರೀರಂಗನು ಅಂತ ಮಹಿಮನೇ ಶ್ರೀರಂಗನು ಅಂತ ಮಹಿಮನೇ ಶ್ರೀರಂಗನು ಅಂಥ ಮಹಿಮನೇ ಶ್ರೀರಂಗನು ಅಂಥ ಮಹಿಮ ಅಂಥ ಮಹಿಮನೇ ಕಾಂತಿನಿ ನುಡಿ ಜಾಣೆಂದು ದೊರಕುವನೇ ನುಡಿ ಜಾಣಿ ಎಂದು ದೊರಕುವನೇ ಅಂತ ಚೆಲುವನೇ ಶ್ರೀರಂಗ
ದೊರಕುವನೆ ಅಂಥ ಚೆಲುವನೆ ಶ್ರೀರಂಗನು ಅಂಥ ಮಹಿಮನೇನೆ ರಂಗ ಅಂಥ ಚೆಲುವನೇನೆ ಶ್ರೀರಂಗ. ಅದ್ಭುತವಾದಂತಹ ಪ್ರಸ್ತುತಿ, ಅತ್ಯಂತ ಅದ್ಭುತವಾಗಿ ಹಾಡಿದ್ದಾರೆ ಕೂಡ. ಚೆಂಡೆ ಮದ್ದಳೆಯ ನುಡಿಸಾಣಿಕೆ ಮಾತ್ರವಲ್ಲ, ನಾವು ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ಸಿಂಕ್ರನೈಸ್ ಅಂತ ಹೇಳ್ತೇವೆ, ಅದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ನಿಮ್ಮ ಕೈ ಚಪ್ಪಾಳೆಗಳು ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡುತ್ತದೆ ಅಂತ ಮತ್ತೆ ನೆನಪಿಸಿಕೊಡ್ತಾ ಇಂದಿನ ಪ್ರಸ್ತುತಿ ಚೂಡಾಮಣಿ ಪ್ರಸಂಗದ್ದು. ಸೀತೆಯನ್ನ ಕರೆತಂದು ರಾವಣ ಅಶೋಕವನದಲ್ಲಿ ಇಟ್ಟ ಮೇಲೆ ಬಹಳಷ್ಟು ಬಾರಿ ಆಕೆಯ ಮನವೊಲಿಸಲಿಕ್ಕೆ ಪ್ರಯತ್ನಿಸ್ತಾನಂತೆ. ಅಂತಹ ಮನವೊಲಿಸುವಂತಹ ಪ್ರಯತ್ನದ ಒಂದು ಭಾಗ ಇದು ಮಾತನಾಡಬಾರದೇನೆ ಸೀತಾದೇವಿ ಮಾತನಾಡಬಾರದೇನೆ. ಮನ್ವಿತ್ ಶೆಟ್ಟಿ ಇವರಿಲ್ಲ. ಮಾತನಾಡಬಾರದೇನೆ ಸುಜಾಣೆ ಮಾತನಾಡಬಾರದೇನೆ ಮಾತನಾಡಬಾರದೇನೆ ಸುಜಾಣೆ ಮಾತನಾಡಬಾರದೇನೆ ಸುಧಾರಣೆ ಮಾತನಾಡಬಾರದೇನೆ ಸುಧಾರಣೆ ಮಾತನಾಡಬಾರದೇನೆ ಮಾತನಾಡಬಾರದೇನೆ ಸೀತಾದೇವಿಯ
ನಿನ್ನನ್ನು ಕಂಡು ಕಾಮಿನಿಗೆ ನಿನ್ನನ್ನು ಕಂಡು ಕಾಮನು ದಾಟಿ ಬಂದು ನೇಮದ ಸಜ್ಜು ಮಾಡಿದ ತೆಪ್ಪಾಜೆಗೈದು ಆ ಮಹಾಪುರುಷರವ ಪೂಡಿದ ನೇಮದಿಂದ ಸಜ್ಜು ಮಾಡಿದ ತೆಪ್ಪಾಜೆಗೈದು ಆ ಮಹಾಪುರುಷರವ ಪೂಡಿದ ಬಿಡಲೆನಗೆ ತಾಗಿ ಬಿಡಲೆನಗೆ ತಾಗಿ ಮೂರ್ಛಿತನಾಗಿ ಬಿದ್ದೇನಂದೆ ವಿರಹವೆ ಗಳಿಸೆ ಕಾಮುಕನಾಗಿ ನಿಂತಲ್ಲೇ ನಿಲ್ಲೆ ಇದೌಷಧಿಯ ಕೋಮಲ ಶರೀರೆ ನೀವಲ್ಲೇ ಗಿದಕೌಷಧಿಯ ಕೋಮಲ ಶರೀರೆ ನೀವಲ್ಲೇ ನಿನ್ನನ್ನು ಬಿಡಲೇ ಭೂಮಿಯುಳಿಯಬೇಕಾಗುವ ವಸ್ತುವ ಪ್ರೇಮದಿ ತರಿಸಿ ಕೊಡಿಸುವೆ ಹೇಮಾಭರಣವ ತೊಡಿಸುವೆ ಶಾಮಾಂಬರಗಳ ನುಡಿಸುವೆ ಈ ಮನವಿದ್ದಂತ ಮನಸಾದರೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮದೊಳಿರುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮದೊಳಿರುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮದೊಳನು ದಿನ ಕ್ಷೇಮದೊಳಿರುವೆ ಸುಜಾಣೆ ಸುಜಾಣೆ ಮಾತನಾಡ ಬಾರದೇನೆ ಸುಜಾಣೆ ಯಕ್ಷಗಾನ ಸಾಹಿತ್ಯವೆಂಬುದು ಎಷ್ಟು ಶ್ರೀಮಂತವಾಗಿದೆ ಎನ್ನುವುದಕ್ಕೆ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಮಾತ್ರ ಇಲ್ಲ, ಇನ್ನು ಮುಂದಿನ ಪ್ರಸ್ತುತಿ ಕೂಡ ಅಷ್ಟೇ ಒಂದು ಗಟ್ಟಿತನವನ್ನ ಸಾಹಿತ್ಯದಲ್ಲಿ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಕ್ಷಗಾನದ ಪಾರಂಪರಿಕ ಕವಿಯ ಪರಂಪರೆಯನ್ನ ಹುಡುಕಿದ್ರೂ ಕೂಡ ಕನ್ನಡ ಸಾಹಿತ್ಯವನ್ನ ಎಷ್ಟು ಮೇಲ್ಮೈಯಲ್ಲಿ ತೋರಿಸಲ್ಪಟ್ಟಿದೆ, ಅದೇ ಪ್ರಕಾರದಲ್ಲಿ ಯಕ್ಷಗಾನದ ಸಾಹಿತ್ಯ ಮೇಲ್ಮೈಯೂ ಕೂಡ ಅಷ್ಟೇ ಪ್ರಖಂಡವಾಗಿದೆ, ಪ್ರಜ್ವಲತೆಯನ್ನ ಹೊಂದಿದೆಯೂ ಕೂಡ. ಆದರೆ ಜಗತ್ತಿಗೆ ಅದು ತೋರಿಸಲ್ಪಟ್ಟದ್ದು ಇತ್ತೀಚಿನ ದಿನಗಳಲ್ಲಿ. ಈ ಗಾನವೈಭವಗಳು ಬಂದ ಮೇಲೆ ಇದರ ಪ್ರಖರತೆಗಳು ಭಾಗವತರ ಈ ಸ್ವರಸ್ಥಾಯಿಯ ಮೂಲಕ ಜನರ ಮನಸ್ಸಿನಲ್ಲಿ ಮನೋರಂಜನಾತ್ಮಕವಾಗಿಯೂ ಸೃಜನಾತ್ಮಕವಾಗಿಯೂ ಭಾವನಾತ್ಮಕವಾಗಿಯೂ ಬೆರೆಯುವಲ್ಲಿ ಸಹಕಾರಿಯಾಯಿತು ಅಂತ ಹೇಳಿದ್ರೆ ತಪ್ಪರಾಗ್ಲಿಕ್ಕಿಲ್ಲ. ಇನ್ನು ಮುಂದಿನ ಪ್ರಸ್ತುತಿ ನಳಿನಾಕ್ಷಿ ನಂದಿನಿ ಬುಟ್ಟಿಕೆರೆ ಪುರುಷೋತ್ತಮ ಪುಂಜರ ರಚನೆಯಲ್ಲಿ ಮೂಡಿ ಬಂದಂತಹ ಯಾರೇ ನೀನು ಭುವನ ಮೋಹಿನಿ ಅನ್ನುವಂತಹ ಒಂದು ಹಾಡನ್ನ ಶ್ರೀಮತಿ ಕಾವ್ಯಶ್ರೀ ಅಜೇರು ಇವರು ಹಾಡಲಿಕ್ಕಿದ್ದಾರೆ.
ಯಾರೆ ನೀನೋ ಭುವನ ಮೋಹಿನಿ ಯಾರೆ ನೀನು ಭುವನ ಮೋಹಿನಿ ಸಾಕ್ಷಿ ನೀನು ಬಲ್ಲೆಯ ಸಾಲ ಸಾಕ್ಷಿ ನೀನು ಬಲ್ಲೆಯ ಗಂಗೆಯು ಬಡಾನು ಮುದದಿ ಬೇಡ ಬಲ್ಲೆಯ ಗಂಗೆ ಎಂಬಳಾರು ಮುದದಿ ಬೇಡ ಬಲ್ಲೆಯ ನೀನು ಬಲ್ಲೆಯ ಬೇಡ ಬಲ್ಲೆಯ ಆರು ಮುದದಿ ಬೇಡ ಬಲ್ಲೆಯ ಬಲ್ಲೆಯ
ಬೇಡಬಲ್ಲೆಯ ನೀನು ಬಲ್ಲೆಯ ನೀನು ಬಹಳ ಅದ್ಭುತವಾದಂತಹ ಪ್ರಸ್ತುತಿ. ಬುಟ್ಟಿಕೆರೆ ಪುರುಷೋತ್ತಮ ಪೂಂಜರ ಕೃತಿಗಳೇ ಹಾಗೆ. ಶೃಂಗಾರ ರಸವಾದರೂ ಮನಸ್ಸಿಗೆ ಮುಟ್ಟುತ್ತದೆ, ಕರುಣಾ ರಸವಾದರೂ ಮನಸ್ಸಿಗೆ ಮುಟ್ಟುತ್ತದೆ. ಅಂತಹ ಪ್ರಸಂಗ ಸಾಹಿತ್ಯವನ್ನೇ ಬರೆದವರು ಅವರು. ಹಾಗೆಯೇ ಈ ಶಿಷ್ಟಕಾವ್ಯ ಪರಂಪರೆಯಲ್ಲಿ ಈ ಯತಿ ಗಣ ಪ್ರಾಸಾದಿಗಳು ಬಹಳ ಮೇಲ್ಸ್ತರವನ್ನ ಕಂಡುಕೊಂಡ್ರೆ, ಅಂತಹ ಮೇಲ್ಸ್ತರವನ್ನ ಪ್ರತಿಯೊಂದು ಪದ್ಯದಲ್ಲಿಯೂ ಮುಟ್ಟಿ ಬರೆದದ್ದು ಯಕ್ಷಗಾನ ಪ್ರಸಂಗ ಸಾಹಿತ್ಯದಲ್ಲಿ. ಅಂತಹ ಯಕ್ಷಗಾನ ಪ್ರಸಂಗ ಸಾಹಿತ್ಯದ ಮುಂದಿನ ಪದ್ಯ ಮತ್ತೆ ಶೃಂಗಾರ ಭಾವದಲ್ಲೇ ಕೂಡಿರ್ತದೆ. ಮಹಾಕಾಲಿ ಮಗಧೇಂದ್ರ ಪ್ರಸಂಗದಿಂದ ಕೂಡಿ ಆಡುವ ಬನ್ನಿರೈ, ಕುಡಿದಾಡಿ ಆಡುವ ಬನ್ನಿರೈ, ಶ್ರೀ ಚಿನ್ಮಯ ಭಟ್ ಕಲ್ಲರ್ ಕೈಗಳಿಂದ. ಕೂಡಿ ಪಾಡುವ ಬನ್ನಿರೈ, ನಲಿದಾಡಿ ಪಾಡುವ ಬನ್ನಿರೈ, ಬನ್ನಿರೈ, ಕೂಡಿ ಪಾಡುವ ಬನ್ನಿರೈ, ನಲಿದಾಡಿ ಪಾಡುವ ಬನ್ನಿರೈ, 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 ನಲಿದಾಡಿ ಪಾಡುವ ಬನ್ನಿರೈ, 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 ಗಾಢ ಗರುಜಗಳು ಎಲ್ಲ ಉತ್ಸವ ಮಾಡಿ ಹಿಕ್ಕುವ ಬನ್ನಿರೈ, ಗಾಢ ಗರುಜಗಳು ಎಲ್ಲ ಉತ್ಸವ ಮಾಡಿ ಹಿಕ್ಕುವ ಬನ್ನಿರೈ, ಹಿಕ್ಕುವ ಬನ್ನಿರೈ, ಹಿಕ್ಕುವ ಬನ್ನಿರೈ, ಬನ್ನಿರೈ, ಬನ್ನಿರೈ.
ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ
ನಲವು ನಾಟವ ನಾಡಿದೆ ನಲವು ನಾಟವ ನಾಡಿದೆ ನವಿಲು ನಾಟವ ಆಡಿದೆ 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 ಆ ಪರ್ವದಿ ನಲಿಯುವ ಚಾರು ದರ ಸಿಂಗಾರ ಕೈಯುವ ಸೇರಿ ಪರ್ವದಿ ನಲಿಯುವ ಚಾರು ದರ ಸಿಂಗಾರ ಕೈಯುವ ಸೇರಿ ಪರ್ವದಿ ನಲಿಯುವ ಪಾಡುವ ಕಾಡರುಚದೊಳ್ಳೆಲ್ಲರೊತ್ಸವ ಮಾಡಿ ಹಿಗ್ಗುವರೇ ಕಾಡರುಚದೊಳ್ಳೆಲ್ಲ ಉತ್ಸವ ಮಾಡಿ ಹಿಗ್ಗುವ ಬಲ್ಲಿರೇ ಬಲ್ಲಿರೇ
ದಿನ ದಿನ ದೈ ದಿನ ದಿನ ದಾ ದಿನ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ 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 ಕೋಡಿ ಬಾಡುವ ಬನ್ನಿರೈ ನಲಿದಾಡಿ ಬಾಡುವ ಬನ್ನಿರೈ ನಲಿದಾಡಿ ಬಾಡುವ ಬನ್ನಿರೈ ಮಲ್ಲಿಗೆಯು ಬಿಗಿ ತಪ್ಪಿ ಮಾವನದಲ್ಲಿ ಬಣೆಯವ ಬೆಳೆದಿದೆಯೇ ಪಲ್ಲವಗಳು ಸರಿದು ಕೋಕಿಲ ಬಲ್ಲಿಗಳು ಎನ್ನುತ್ತಿದೆ ಬನ್ನಿರೈ 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 ತಗದಿಮೆ ತಗದಳು ತಗದಿಮೆ ತಗದಳು ತಗದಿರದೆ ಹಿಂದ ತಗದಿಮೆ ತೋಂದ ತಗದಿಮೆ ತದೋಂಗ ದಿಗು ತಗ ತಗದಳುದಿ ತಗದಿಮೆ ತಗದಳು ತಗದಿಮೆ ತಗದಳು ತಗದಿಮೆ ತಗ ತಗದಳುದಿ ತದೋಂಗ ದಿಗು ತಗ ತಗದಳುದಿ ಹದ್ದಿತ್ತಳಾಂಗು ತಗದಳುದಿ ತಗಿಡ ತಗಿಡದಿಮೆ ತಗದಳುದಿ ದಿನೋಂಗ ತಗದಳುದಿ ದಿನದಿ ದಿನತ ದಿನದಿ ದಿನತ ದಿನತೈ ದಿನತ ದಿನತೈ ದಿನತ ದಿನತೈ ದಿನ ತಗದಳುದಿ ತಗದಳುದೈ ತಗದಳು ಕೂಡಿ ಬಾಡುವ ಬನ್ನಿರೈ ನಲಿದಾಡಿ ಬಾಡುವ ಬನ್ನಿರೈ ಒಂದು ಸುಂದರವಾದ ಪ್ರಸ್ತುತಿಗೆ ಈ ಕೈ ಚಪ್ಪಾಳೆ ಅಂತ ಆದ್ರೆ ಈ ನುಡಿಸಾಣಿಕೆಯನ್ನ ನುಡಿಸಿದಂತಹ ಹಿಮ್ಮೇಳದವರಿಗೆ ಮತ್ತೊಂದು ಕೈ ಚಪ್ಪಾಳೆ ಸಲ್ಲಲೇಬೇಕು. ಅದಕ್ಕೆ ಇರಬೇಕು ಭಾಗವತರನ್ನ ಯಕ್ಷಗಾನದ ಮೊದಲ ವೇಷಧಾರಿ ಅಥವಾ ನಿರ್ದೇಶಕ ಅಂತ ಕರೀತಾರೆ. ಹೇಗೆ ಕುಣಿಸ್ತಾರೋ ಹಾಗೆ ಕುಣಿಬೇಕು. ನೋಡುಗರಿಗೂ ಈ ಒಂದು ಹಾಡು ಕೇಳುವಾಗ ಒಂದು ಕಾಡಿಗೆ ಹೋಗಿ ಅಲ್ಲಿ ಕುಣಿದ ಅನುಭವವೇ ಆಗುತ್ತದೆ ಅನ್ನುವುದು ಸತ್ಯ. ಇನ್ನು ಮುಂದಿನ ಪ್ರಸ್ತುತಿಗೆ ಹೋಗೋಣ. ತ್ರೇತಾಯುಗದಲ್ಲಿ ರಾಮನನ್ನ ಕೊನೆಯ ಬಾರಿ ನೋಡಿದಂತಹ ಜಾಂಬವಂತ ಮತ್ತೆ ರಾಮನನ್ನ ಕಾಣುವಂತಹ ತವಕದಲ್ಲಿ ದ್ವಾಪರ ಯುಗದಲ್ಲೂ ಬದುಕಿದನಂತೆ. ಅಂತಹ ಕಾಲಕ್ಕೆ ಕೃಷ್ಣನೊಟ್ಟಿಗೆ ಒಮ್ಮೆ ಜಟಾಪಟಿಯಾಗಿ ಅಲ್ಲಿ ರಾಮ ಕಾಣಿಸಿಕೊಂಡ ಕಾಲಕ್ಕೆ ಪರಿಕಿಸುತ್ತ ಜಾಂಬವ ನೇತ್ರದಿ ಸುರಿಸುತ್ತ ಆಶ್ರುವನು ಅಂತ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಜಾಂಬವತಿ ಕಲ್ಯಾಣದಲ್ಲಿ ಬರೆದುಕೊಂಡಿದ್ದಾರೆ. ಆ ಪ್ರಸ್ತುತಿಯನ್ನ ಮನ್ವೇಶ್ ಶೆಟ್ಟಿ ಅವರು ಈಗ ನಿಮ್ಮ ಮುಂದೆ ಪ್ರಸ್ತುತಗೊಳಿಸಿದ್ದಾರೆ. ಈಗ ನಿಮ್ಮ ಮುಂದೆ ಪರಿಕಿಸುತ್ತ ಜಾಂಬವನು. ರಾಮ ರಾಮ ಶ್ರೀರಾಮ ಪರಿಕಿಸುತ್ತ ಜಾಂಬವನು ಪರಿಕಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತ
ಸುರಿಸುತ್ತಾನಂದ ಶ್ರುವನು ಧರಿಸಿ ಬಂದಡಿಗೆರಗಿಗೆ ಧರಿಸಿ ಬಂದಡಿಗೆರಗಿ ಕರೆಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ರಾಮ 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 ರಾಘವ ದಶರಥ ಬಾಲ ಜಯ ಸೀತಾ ಲೋಲ ಜಯ ಸೀತಾ ಲೋಲ ರಾಮ 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 ರಾಘವ ದಶರಥ ಬಾಲ ಜಯ ಸೀತಾ ಲೋಲ ರಾಮ ದಶಾಸ್ಯ ವಿಮಗ್ಧನ ಜಯ ಜಯ ರಾಮ ದಶಾಸ್ಯ ವಿಮಗ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ದಶ್ಯಾಸ್ಯ ವಿಮಗ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ರಾಮ ಶ್ರೀರಾಮ ರಾಮ ಜಾಂಬವಂತನಿಗೆ ರಾಮನ ದರ್ಶನವಾಗುವುದಕ್ಕೆ ಇಂತಹ ಒಂದು ಬಲಿಷ್ಠ ಸಾಹಿತ್ಯವೂ ಬೇಕು, ಅಂತಹ ಸ್ವರಭಾರವೂ ಬೇಕು. ಒಂದು ಅದ್ಭುತವಾದಂತಹ ಪ್ರಸ್ತುತಿಯನ್ನ ಮನ್ವಿತ್ ಶೆಟ್ಟಿರ ಅವರು ಪ್ರಸ್ತುತಗೊಳಿಸಿದ್ದಾರೆ. ಧನ್ಯವಾದಗಳು. ಹಾಗೆಯೇ ಮುಂದೆ ನಾವು ಶ್ರೀಹರಿ ಲೀಲಾರ್ಣವ ಅನ್ನುವಂತಹ ಪ್ರಸಂಗದಿಂದ ಲೀಲಾರ್ಣವ ಅನ್ನುವಂತಹ ಪ್ರಸಂಗದಿಂದ ಶ್ರೀಲಲಾಮನೊಂದು ಬಂದನು ಅನ್ನುವಂತಹ ಒಂದು ಪ್ರಸ್ತುತಿಯನ್ನ ಈಗ ಕಾವ್ಯಶ್ರೀ ಅಜೇರು ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ತ್ರಿದಶರಿಗೆ ಅಭಯವನೇ
ಶ್ರೀರಮಣ ಬುಧದಿ ಮಧ್ಯದುಳು ಮೋಹಕದ ಸ್ತ್ರೀ ರೂಪದ್ಯೋ ಪದುಳದ್ಯೋ ಮೈದಡಿದೋ ಶ್ರೀರಮಣ ಬುಧದಿ ಮಧ್ಯದುಳು ಮೋಹಕದ ಸ್ತ್ರೀ ರೂಪದ್ಯೋ ಪದುಳೋ ಮೈದಳೆದು ಎದ್ದು ಬರಲೇನೊಮ್ಮೆ ಜಗವು ಬೆರಗ ಶ್ರೀರಮಣ ಶ್ರೀರಮ ಅಂದು ಬಂದನು ಶ್ರೀಲಲಾಮ ಅಂದು ಬಂದನು ಶ್ರೀಲಲಾಮ ಅಂದು ಬಂದನು ಮೋಹಿನಿಯ ರೂಪದಾರಿ ಖಳರ ನಡುವೆ ಕಂಡನು ಮೋಹಿನಿಯ ರೂಪದಾರಿ ಖಳರ ನಡುವೆ ಕಂಡನು ಅಂದು ಬಂದನು
ನೋಡಲು ಅಂದು ಬಂದನು ಕಳ್ಳರ ನಡುವೆ ಕಂಡನು ಶ್ರೀರಾಮ
ತಾಕಡೆ ಕಿಡದಗತೆ ತಗದಿನತೆ ತತ್ತೋಂಗ ದಿತ್ತೋಂಗ ತಾಕಡೆ ಕಿಡದಗತೆ ನಾದಿ ದಿನ್ನತೆ tom tom tagjanute dim 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 tagjanute tagjanute ಲೋಲನಯನೆ ಮಂದ ಗಮನೆ ನೀಲವೇಣಿ ಮಧುರವಾಣಿ ಲೋಲನಯನೆ ಮಂದ ಗಮನೆ ನೀಲವೇಣಿ ಮಧುರವಾಣಿ ಲೋಲನಯನೆ ಮಂದ ಗಮನೆ ನೀಲವೇಣಿ ಮಧುರವಾಣಿ ಬೇಡಲೇನು ನಾಟ್ಯದಿಂದ ಕೂಡಲೆಲ್ಲ ಮರಳುಗೊಂಡ ಕುಳರೆಲ್ಲ ಮರಳುಗೊಂಡ ಲೋಲನಯನೆ ಮಂದಗಮನ ನೀಲವೇಣಿ ಮಧುರವಾಣಿ ಲೋಲನಯನೆ ಮಂದಗಮನೆ ನೀಲವೇಣಿ ಮಧುರವಾಣಿ ಬೇಡಲೇನು ನಾಟ್ಯದಿಂದ ಕೂಳರೆಲ್ಲ ಮರಳುಗೊಂಡ ಏನು ಚಂದ ಏನು ಅಂದ ಧ್ವನಿ
ಹಾಡಿ ಬರುವ ಕಾಲಕ್ಕೆ ಅದೆಷ್ಟು ಉಡುಗೆಗಳು ಅದೆಷ್ಟು ತೊಡುಗೆಗಳು ಬದಲಾಗಬೇಕಿತ್ತು ಅನ್ನುವುದು ಸ್ವರಭಾರದಲ್ಲಿ ತೋರಿಸುವುದು ಕಷ್ಟ. ಅಂತಹ ಪ್ರಸ್ತುತಿ ಯಕ್ಷಗಾನದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ಈಗ ಮೋಹಿನಿಯಾಗಿ ಬಂದಂತಹ ದೇವನನ್ನ ನೋಡಿದ್ರಿ, ಆದರೆ ರಾಮಾಯಣದ ಕಾಲದಲ್ಲಿ ಸೀತೆಯನ್ನ ಕಾಡಿಗೆ ಕಳಿಸುವಂತಹ ಒಂದು ಪ್ರಸಂಗ ನೋಡಿದಂತಹ ವಾಲ್ಮೀಕಿಗೆ, ಕಥೆಯನ್ನ ಬರೆಯಬಲ್ಲಂತಹ ವಾಲ್ಮೀಕಿ ಆತನ ಕಥೆಯ ನಾಯಕಿಯಾದಂತಹ ಸೀತೆಯ ಪರಿಸ್ಥಿತಿಯನ್ನ ಕಂಡು ಆತ ಹೇಳುವಂತಹ ಮಾತು ಏನಿದೆ ಅದನ್ನ ಬುಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು ಅವರ ಪ್ರಸಂಗಗಳಲ್ಲಿ ಬಹಳ ಚಂದವಾಗಿಯೇ ತೋರಿಸಿಕೊಟ್ಟಿದ್ದಾರೆ. ಕನಸು ಭಾವದ ಭ್ರಮೆಯು ಕಲ್ಪನೆಯ ಅನುಪಮಾಧಿಕ್ಯದ ವಿಲಾಸವು ಮಾತೆ ಜಾನಕಿ ಎನ್ನ ಕಾವ್ಯ ನಾಯಕಿ ನಿನಗೆ ಈ ಪರಿಯ ಸ್ಥಿತಿ ಲಭ್ಯವಾಯಿತೆ ಅಂತ ಕವಿಯಾದಂತಹ ವಾಲ್ಮೀಕಿಗಳು ಹೀಗೆ ಯೋಚನೆ ಮಾಡ್ತಾರೆ ಅಂತ ಈ ಪ್ರಸಂಗದ ಕವಿಯಾದಂತಹ ಪೂಂಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಹಾಡಬೇಕು ಅಂತ ಚಿನ್ನೆಯವರ ಹತ್ರ ಕೇಳಿಕೊಡ್ತೇನೆ. ಕನಸು ಭಾವದ ಭ್ರಮೆಯೋ ಕನಸೋ ಭಾವದ ಭ್ರಮೆಯೋ ಕಲ್ಪನೆಯನುಪಮಾಧಿಕ್ಯದ ವಿಲಾಸವೋ ಕಲ್ಪನೆಯನುಪಮಾಧಿಕ್ಯದ ಹಿನ ಕುಲದ ವೃಕ್ಷದೊಳ್ ಮೂಡಿದ ಕಹಿ ಫಲವೋ ಹಿನ ಕುಲದ ವೃಕ್ಷದೊಳ್ ಮೂಡಿದ ಕಹಿ ಫಲವೋ ವಿಧಿಯ ಮನದ ಹಂಚಿಕೆಯರಿಯಡಾರಳ ವಿನುತ ವಿಧಿಯ ಮನದ ಹಂಚಿಕೆಯರಿಯಡಾರಳ ವಿನುತ ವಿಭ್ರಮೆಯಿಲ್ಲದ ಪುಳಗಿದ ತನುವಿಂದೆದುರಿಪ್ಪವಾಸ್ತವವನ್ನು ನುಡಿಸಿದನು. ವಿಭ್ರಮೆಯಿಲ್ಲದ ಪುಳಗಿದ ತನುವಿಂದೆದುರಿಪ್ಪವಾಸ್ತವವನ್ನು ನುಡಿಸಿದನು. ಮಾತೆ ಜಾನಕಿ ಎನ್ನ ಕಾವ್ಯ ನಾಯಕಿ ನಿನಗೆ ಮಾತೆ ಜಾನಕಿ ಎನ್ನ ಕಾವ್ಯ ನಾಯಕಿ ನಿನಗೆ ಈತರನ ಸ್ಥಿತಿ ಲಭ್ಯವಾಯ್ತೆ ನಿನಗೆ ಈತರನ ಸ್ಥಿತಿ ಲಭ್ಯವಾಯ್ತೆ ಮಾತೆ
ಕಿಂತೆಗಿದನು ಧರ್ಮಜ್ಞನಾದ ರಘುನಾಥನಿಲ್ದೆ ನಗರಿಯರಾಯ್ತೆ ಕಿಂತೆಗಿದನು ಧರ್ಮಜ್ಞನಾದ ರಘುನಾಥನಿಲ್ದೆ ನಗರಿಯರಾಯ್ತೆ ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ ಎನ್ನ ಕಾವ್ಯನಾಯಕಿ ಜಾನಕಿ ಕಾವ್ಯನಾಯಕಿ ಅಮ್ಮ ಬಹಳ ಅದ್ಭುತವಾದಂತಹ ಪ್ರಸ್ತುತಿ. ಈ ಹಾಡು ಯಾವಾಗ ಬಂದಾಗಲೂ ಕಣ್ಣಿನಲ್ಲಿ ಒಂದು ತೊಟ್ಟು ನೀರು ಬರುವುದು ಸಾಮಾನ್ಯವಾಗಿತ್ತು ನನಗೆ. ಅದೇ ಕಾರಣಕ್ಕೆ ನಾನೇ ಕೇಳಿಕೊಂಡು ಈ ಹಾಡನ್ನು ಹಾಡಿ ಅಂತ ಹೇಳಿದ್ದೆ ಕೂಡ. ಧನ್ಯವಾದ ಹಾಡಿದ್ದಕ್ಕೆ ಅಂತ ಹೇಳ್ತಾ, ಮುಂದೆ ಕಾಯಕಲ್ಪ ಪ್ರಸಂಗದಿಂದ ಶರಣು ಶರಣು ಸ್ವಾಮಿ ವರುಣಪ್ಪ ಎನ್ನುವಂತಹ ಹಾಡನ್ನು ಹಾಡಲಿಕ್ಕೆ ಮನ್ವಿತಿ ರಾವ್ ಅವರು ಸಿದ್ಧರಾಗಿದ್ದಾರೆ. ಯಕ್ಷಗಾನ ಅನ್ನೋದು ಜಾನಪದೀಯ ಕಲೆ ಅಂತ ಈಗ ಹೇಳಲ್ಪಡ್ತಾ ಇದೆ, ಆದ್ರೆ ಅದು ಶಾಸ್ತ್ರೀಯ ಮಾನ್ಯತೆಯನ್ನ ಪಡೆದಿದೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಅದೇನಾದರೂ ಜಾನಪದೀಯವಾಗಿದ್ರೆ ಅದು ಹೇಗೆ ಆಗುತ್ತಾ ಇತ್ತು ಅಂತ ಈಗ ಮನ್ವಿತಿ ರಾವ್ ಅವರು ಹಾಡಿ ತೋರಿಸ್ತಾರೆ. ಜಾನಪದೀಯ ಶೈಲಿಗೂ ಶಾಸ್ತ್ರೀಯ ಸಂಗೀತಕ್ಕೂ ಅಥವಾ ಶಾಸ್ತ್ರೀಯ ಶೈಲಿಗೂ ವ್ಯತ್ಯಾಸಗಳೆಷ್ಟಿರಬಹುದು ಅಂತ ಇಷ್ಟರವರೆಗೆ ಹಾಡಿರುವಂತಹ ಹಾಡು ಮತ್ತೆ ಈಗ ಹಾಡುವಂತಹ ಹಾಡಿನಲ್ಲಿ ನಿಮಗೆ ಆ ವ್ಯತ್ಯಾಸಗಳು ಕಾಣಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮನ್ವಿತಿ ರಾಯ್ ಅವರಿಂದ ಕಾಯಕಲ್ಪದಿಂದ ಒಂದು ಹಾಡು. ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ. ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ, ಕರುಣದಿಂದಲೇ ಕಾಯೋ ವರುಣಪ್ಪ. ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ. ಪಡುದಿಕ್ಕು ನಿನಗಯ್ಯ ವರುಣಪ್ಪ, ಪಡುದಿಕ್ಕು ನಿನಗಯ್ಯ ವರುಣಪ್ಪ, ದೊಡ್ಡ ಕಡಲಿಗೋಡೆಯ ನೀನೆ ವರುಣಪ್ಪ, ದೊಡ್ಡ ಕಡಲಿಗೋಡೆಯ ನೀನೆ ವರುಣಪ್ಪ. ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ.
ಬಿಡದೆ ಬೇಡುವೆ ಬಯ್ಯ ವರುಣಪ್ಪ ನಮ್ಮ ಒಡಲಿಗಿಯುವ ನೀನೆ ವರುಣಪ್ಪ ನಮ್ಮ ಒಡಲಿಗಿಯುವ ನೀನೆ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ ಮಡದಿ ಮಕ್ಕಳು ಕೂಡಿ ವರುಣಪ್ಪ ಮಡದಿ ಮಕ್ಕಳು ಕೂಡಿ ವರುಣಪ್ಪ ನಿನಗೆ ಪೊಡಮಡುವೆವು ಸ್ವಾಮಿ ವರುಣಪ್ಪ ನಿನಗೆ ಪೊಡಮಡುವೆವು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ ಚಿನ್ನರ ಸಲಹೆಯ ವರುಣಪ್ಪ ಚಿನ್ನರ ಸಲಹೆಯ ವರುಣಪ್ಪ ನಮ್ಮ ತನ್ನಗಿಟ್ಟಿರು ಸ್ವಾಮಿ ವರುಣಪ್ಪ ನಮ್ಮ ತನ್ನಗಿಟ್ಟಿರು ಸ್ವಾಮಿ ವರುಣಪ್ಪ ತನ್ನಗಿಟ್ಟಿರು ಸ್ವಾಮಿ ವರುಣಪ್ಪ ತನ್ನಗಿಟ್ಟಿರು ಸ್ವಾಮಿ ವರುಣಪ್ಪ ನಮ್ಮ ತನ್ನಗಿಟ್ಟಿರು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ ಕರುಣದಿಂದಲೇ ಕಾಯೋ ವರುಣಪ್ಪ ಕಡಲಿಗೊಡೆಯ ನೀನೆ ವರುಣಪ್ಪ ಕೊಡಲಿಗಿಯುವ ನೀನೆ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ವರುಣಪ್ಪ ಇದು ಯಕ್ಷಗಾನ ಶೈಲಿಯಲ್ಲಿ ಜಾನಪದದ ಪದ್ಯವನ್ನು ಹಾಡುವಂತಹ ಕ್ರಮ. ಆದ್ದರಿಂದ ಇದು ಜಾನಪದ ಪ್ರಸ್ತುತಿಗಳಲ್ಲ ಯಕ್ಷಗಾನಗಳು, ಇದೆಲ್ಲವೂ ಶಾಸ್ತ್ರೀಯ ಪ್ರಸ್ತುತಿಗಳು ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಈಗ ಆಯಿತು, ಇವರ ಕಲಾಚಾತುರ್ಯವನ್ನು ತೋರಿಸುವಂತಹ ಎಲ್ಲ ಪ್ರಕಾರಗಳಾಯಿತು. ಇನ್ನು ಜನರ ಅಪೇಕ್ಷೆಯ ಮೇರೆಗೆ ಒಂದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಒಂದು ಹೇಳಿ ಬಿಡಿ ಕಾವ್ಯ. ಕೃಷ್ಣ 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 ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವರಿಯೇ ಕೂಗಿದರು ಧ್ವನಿ ಕೇಳ
ಅಕ್ಷಯ ವಸನ ಬಂದಿತ್ತೆ ಯಮಸುತನ ರಾಣಿಗೆ ಅಕ್ಷಯ ವಸನ ಬಂದಿತ್ತೆ ಸಮಯದಲ್ಲಿ ಅಜ ಬೀಳನ ಪುರಿದೇವಾ ಸಮಯದಲ್ಲಿ ಅಜ ಬೀಳನ ಪುರಿದೇವಾ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಡಿನೆಲೆ ಆದಿಕೇಶವನೇ ಆಗಿಲನು ತೆರೆದು ಸೇವೆಯನ್ನು ಕೊಡುವರಿಗೆ ಕೂಗಿದನು ಧ್ವನಿ ಕೇಳಲಿಲ್ಲವೇ ರಗರಿ ಬಾಗಿಲನು ತೆರೆದು ಸೇವೆಯನ್ನು ಕೊಡುವರಿಗೆ ಕೂಗಿದನು ಧ್ವನಿ ಕೇಳಲಿಲ್ಲವೇ ನರಗರಿ ಬಾಗಿಲನು ತೆರೆದು ಕೃಷ್ಣ 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 ಒಂದು ಸುಂದರವಾದಂತಹ ಪ್ರಸ್ತುತಿಯನ್ನ ಕೇಳಿದಾಗ ಮನಸ್ಸಿಗೊಂದು ಆನಂದ, ಆ ಮನಸ್ಸಿನ ಬಾಗಿಲು ತೆರೆದಂತಹ ಭಾವ ಪುಳಕಗೊಳಿಸ್ತದೆ ಅನ್ನುವುದು ಸುಳ್ಳಾಗ್ಲಿಕ್ಕಿಲ್ಲ. ಅತ್ಯಂತ ಅದ್ಭುತವಾದಂತಹ ಪ್ರಸ್ತುತಿಯೂ ಕೂಡ. ಹಾಗೆಯೇ ಮುಂದೆ ಮುಂದೆ 3 ಜನ ಭಾಗವತರು ಭಾಮಿನಿ ಅಂದ್ರೆ ಕದಂಬ ಕೌಶಿಕೆ ಪ್ರಸಂಗದಿಂದ ನೋಡಿದನು ಕಲಿರಕ್ತ ಬೀಜನು ಅನ್ನುವಂತಹ ಭಾಗವನ್ನ ಹಾಡಿ ತೋರಿಸಬೇಕು ಅಂತ. ಪ್ರಸಂಗ ಎಲ್ಲರಿಗೂ ಗೊತ್ತೇ ಇರುವಂಥದ್ದು. ಆದರೂ ಕೂಡ ರಕ್ತ ಬೀಜ ದೇವಿಯನ್ನ ನೋಡುವಂತಹ ಆ ಒಂದು ಭಾಗ ಏನಿದೆ, ನೋಡಿ ದಿಗ್ಭ್ರಮೆಗೊಳಗಾಗಿ ಆತನ ಜೀವನವನ್ನು ಒಮ್ಮೆ ನೆನೆಸಿಕೊಳ್ತಾನಂತೆ. ಅಂತಹ ಒಂದು ಭಾವದ ಭಾಗವನ್ನ ಈಗ ಭಾಗವತರು ಹಾಡ್ಲಿಕ್ಕಿದ್ದಾರೆ. ನೋಡಿದನು ಕಲಿರಕ್ತ ಬೀಜ. ನೋಡಿದನು ಕಲಿರಕ್ತ ಬೀಜನು ನೋಡಿದನು ಕಲಿರಕ್ತ ಬೀಜನು ಕಲಿರಕ್ತ ಬೀಜನು ಕುಳಿತ ನೋಡಿದನು
ಬೀಜದಿ ನಿತಾಯ್ತು ಪಾಡಿದನು ತನ್ನೊಳಗೆ ಇವಳನು ತಿಳಿಯದೆನಿತ ಇವಳನು ತಿಳಿಯದೆನಿತ ಮಾಡಲಿನೇ ನಗಟ ಮಾಡಲಿನೇ ಅಗಟ 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 ಶುಂಭನ ಗೂಡೆ ಆಸೆಯ ಗೈದು ಬಲ್ದಿಗೆ ಶುಂಭನ ಗೂಡೆ ಆಸೆಯ ಗೈದು ಬಂದಿಗೆ 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 ಕೇಳು ಇವಳು ಪಪ್ಪ ಕೇಳು ಇವಳು ಆದರೂ ನುಡಿಸಿದ ಬೆಳೆಯುತ್ತ ಮಾಡಲೇ ನಗಟ ಶುಂಭನ ಕೂಡೆ ಆಶಯ ಗೈದು ಬಂದಿಯೇ ಕೇಡು ಇವಳೆಂಬದ್ಧವಾದರೂ ನುಡಿಸಿದ ಪೆನೆನುತ್ತ ಶುಂಭನ ಕೂಡೆ ಆಶಯ ಒರೆದು ಬಂದಿಗೆ ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧವಾದರೆ ಮಾತನಾಡಿಸುವೆನುತ ಮಾಡಿದನು ಪಾಡಿದನು ಆಡಿದನು ಜಯ ಜಯ या देवी सर्वभूतेषु मातृरूपेण संस्थिता नमस्तस्यै 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 नमो नमः सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते नारायणी नमोस्तुते माता मरकत श्यामा मातंगी मधुशालिनी कुर्यात् कटाक्षो कल्याणी कल्याणी कदम
ಕದಂಬವನವಾಸಿನಿ ಕದಂಬವನವಾಸಿನಿ ಎನ್ನುತ್ತ ನೋಡಿದನು ಪಾಡಿದನು ನೋಡಿದನು ಪಾಡಿದನು ನೋಡಿದನು ಕಲಿ ರಕ್ತ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ಆಡಿದನು ತಾನೊಳಗ ಇವಳನ್ನು ತಿಳಿಯದಿ ನಿಂತಾಯ್ತೆ ಮಾಡಲು ನಗಟ ಶುಂಭದ ಕೂಡೆ ಭಾಷೆಯ ಕೈದು ಬಂದಿಗೆ ಕೇಳುವಳು ಬದ್ಧ ಆದರೂ ನುಡಿಸಿದ ತೆರೆನುದ ನುಡಿಸಿದ ತೆರೆನುದ ಜಯ 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 ಜಗದಂಬ ಆ ಆ ಆ ಆ ಆ ಜಯ ಜಯ ತುಂಬಾ ಅದ್ಭುತವಾದಂತಹ ಪ್ರಸ್ತುತಿ. ಧನ್ಯವಾದ ಮೂರು ಜನ ಭಾಗವತರಿಗೆ. ಭಾಗವತಿಕೆಯ ಹಲವಾರು ಸ್ತರಗಳನ್ನು, ಹಲವಾರು ಮಟ್ಟುಗಳನ್ನು ನಾವು ಮೊದಲಿನಿಂದಲೂ ನೋಡಿಕೊಂಡು ಬಂದಿದ್ದೇವೆ. ಮದ್ದಳೆಯ ನುಡಿಸಾಣಿಕೆಯನ್ನ ಶೃಂಗಾರದ ಪದ್ಯಗಳಲ್ಲಿ ನಾವು ಕೇಳಿದ್ದೇವೆ ಕೂಡ. ಈಗ ಚೆಂಡೆಯ ನುಡಿಸಾಣಿಕೆ ಏನು, ಚೆಂಡೆಯ ಅಬ್ಬರವೇನು? ಯಕ್ಷಗಾನದಲ್ಲಿ ಮತ್ತೊಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಕ್ಷಗಾನದ ಏರುಪದದ ಭಾಗಗಳು. ಅದು ಪ್ರಸ್ತುತವಾಗಿಯೂ ಅಥವಾ ಹಿಂದಿನಿಂದಲೂ ತೆಂಕುತಿಟ್ಟಿನ ಏರುಪದ್ಯದ ಭಾಗಗಳಿಗೆ ಅದರದ್ದೇ ಆದಂತಹ ಪ್ರಾಶಸ್ತ್ಯಗಳು ಕೂಡ. ಅಂತಹ ತೆಂಕುತಿಟ್ಟಿನ ಏರುಪದ್ಯದ ಭಾಗ ಈಗ ಮೂರು ಜನ ಒಬ್ಬೊಬ್ಬ ಭಾಗವತರು ಎರಡೆರಡು ಪದ್ಯಗಳನ್ನ ಪ್ರಸ್ತುತಗೊಳಿಸಬೇಕು ಅಂತ ಕೇಳಿಕೊಳ್ತೇವೆ. ಚೆಂಡೆಯವರ ನುಡಿಸಾಣಿಕೆಯ ನಿರೀಕ್ಷೆಯಲ್ಲಿ. ಬಿದ್ದ ಸೇನೆ ಕಂಡು ರಾಮ
ಅದ್ಭುತ ಕಂಡು ಬಡ ಮಾನವಪತಿ ಕೇಳು ಬಡ ಮಾನವಪತಿ ಕೇಳು
ಭಾವಗಳು ಸತ್ಯಕ್ಕೂ ಒಮ್ಮೆಗೆ ಕುಣಿಬೇಕು ಅಂತ ಅನ್ನಿಸ್ತದೆ. ವೇಷಧಾರಿ ಆಗುವ ಕಾರಣದಿಂದ ಒಮ್ಮೆ ಕುಣಿದೇ ಬಿಡುವ ಅಂತ ಅನ್ನಿಸ್ತಾ ಇತ್ತು. ಆ ಮೂರು ಭಾವಗಳು, ನುಡಿಸಾಣಿಕೆಗಳು ಅಷ್ಟು ಅದ್ಭುತವಾಗಿತ್ತು. ಸುಂದರವಾದಂತಹ ಪ್ರಸ್ತುತಿ. ಮುಂದೆ 7 ಪದ್ಯಗಳಾಯ್ತು. ಮತ್ತೊಮ್ಮೆ ಶೃಂಗಾರ ಭಾವಕ್ಕೆ ಬಂದು ಮತ್ತೆ ಕಾವ್ಯಶ್ರೀ ಅವರಲ್ಲಿಗೆ ಬರ್ತೇನೆ, ಬೆನ್ನಿಗೆ ಪದ್ಯ ಆಗುವ ಕಾರಣಕ್ಕೆ. ರುಕ್ಮಾಂಗದ ಚರಿತ್ರೆ, ಶೇಖರ್ ಶೆಟ್ಟಿಗಾರ್ ಅವರು ಬರೆದಿರುವಂತಹ ರುಕ್ಮಾಂಗದ ಚರಿತ್ರೆ ಪ್ರಸಂಗದ ಯಾರಿ ಬಳಿ ಸುದತಿ. ಅಂದ್ರೆ ಭೂಮಿಯಲ್ಲಿ ಏಕಾದಶಿ ವೃತ್ತದಿಂದ ಕಂಗೆಟ್ಟಂತಹ ಯಮ ದೇವನಾದಂತಹ ಬ್ರಹ್ಮನಲ್ಲಿ ದೂರಿಟ್ಟು ಮೋಹಿನಿಯನ್ನ ಸೃಜಿಸುವಲ್ಲಿಗೆ ಸಹಕಾರಿಯಾಗ್ತಾನೆ. ಮೋಹಿನಿಯಾಗಿ ಬಂದಂತಹ ಆಕೆ ರುಕ್ಮಾಂಗದನನ್ನ ಕಾಡುತ್ತಾಳೆ. ಕಾಡಿಸಿಕೊಂಡಂತಹ ರುಕ್ಮಾಂಗದ ಮೋಹಿನಿಯಲ್ಲಿ ಮಾತನಾಡಲಿಕ್ಕೆ ತೊಡಗುತ್ತಾನೆ. ಆ ಒಂದು ಪದ್ಯ ಭಾಗ ಯಾರಿವಳಿ ಸುದತಿ. ಮನ್ನು ಶೆಟ್ಟಿರವರು ಆ ಭಾಗವನ್ನ ಪ್ರಸ್ತುತಪಡಿಸ್ತಾರೆ. ಅನಂತರದಲ್ಲಿ ನಿಮ್ಮ ಬೇಡಿಕೆಯ ಪದ್ಯಗಳನ್ನ ಕಾವ್ಯಶ್ರೀ ಅಜ್ಜಿಯರು ಮತ್ತೆ ಉಳಿದ ಭಾಗವತರಲ್ಲಿ ಹಾಡಿಸೋಣ ಅಂತ ಹೇಳ್ತಾ ಈಗ ಮನ್ನು ಶೆಟ್ಟಿ ಇವರಿಂದ ರುಕ್ಮಾಂಗದ ಚರಿತ್ರೆಯ ಒಂದು ಭಾಗ. ತರುಣಿ ಮೋಹಿನಿ ರಾಜಿಸುವ ಸಿಂಗರದ ಗಗನದ ಚಂದ್ರ ಪ್ರಭೆಯು ಮೆರೆಗೆ ಧರಣಿ ಬಾಕಡು ತಾಬೆರಗಾದ ಚೆಲ್ವಿಕೆಗೆ ಧರಣಿ ಕಂಡು ಧರಣಿ ಕಂಡು ತಾಬೆರಗಾದ ಚೆಲ್ವಿಗೆಗೆ ಯಾರಿ ಬಳಿ ಸುದತಿ ಯಾರಿ ಬಳಿ ಸುದತಿ ಸುರನಾರಿಯ ಗಾರು ಗಿಳಿ ಬಳಿರದಿ ಸುದತಿ ಈರತಿ ಸುರತಿ ಈರತಿ ಸುರನಾರಿಯ ಗಾಲು ಗೆಳಿ ಬಳಿರದಿ ಸುರನಾರಿಯ ಗಾಲು ಗೆಳಿ ಬಳಿರದಿ ಸುದತಿ ಈರತಿ ವಾರಿಜಾಕ್ಷಿಯು ಚಂದಿರಾನನೆ ವಾರಿಜಾಕ್ಷಿಯು ಚಂದಿರಾನನೆ 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 ನಾರಿ ಗಿಳಿಯಾರಿಲ್ಲ ಎಂಬುಳು ಈ ನಾರಿ ಗಿಳಿಯಾರಿಲ್ಲ ಎಂಬುಳು ಸಾಧನವನದ
ಬಳಿರತಿ ಸುರತಿ ಈರತಿ ಸುರತಿ